ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘ ಬೆಂಗಳೂರು ತಾಲೂಕು ಘಟಕ ಮಂಗಳೂರು ವತಿಯಿಂದ ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಹಳೆಯ ಪಿಂಚಣಿ ಪದ್ಧತಿಗೆ ಆಗ್ರಹಿಸಿ ರಕ್ತದಾನ ಶಿಬಿರ ಮತ್ತು ಸತ್ಯಾಗ್ರಹವು ಮಂಗಳೂರಿನ ಪುರಭವನದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸತ್ಯಾಗ್ರಹ ನಡೆಯುತ್ತಿದ್ದು, ಮಂಗಳೂರಿನ ಪುರಭವನದಲ್ಲಿ ರಕ್ತದಾನ ಮತ್ತು ಸತ್ಯಾಗ್ರಹ ವಿನೂತನ ರೀತಿಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂತ ಅಲೋಷಿಯಸ್ ಕಾಲೇಜಿನ ಎಕ್ಸಾಮಿನೇಷನ್ ಕಂಟ್ರೋಲರ್ ಪ್ರೊಫೆಸರ್ ನರಹರಿ ದಿಕ್ಸೂಚಿ ಭಾಷಣದಲ್ಲಿ ಮಾತನಾಡಿ, ಪಿಂಚಣಿ ಎನ್ನುವುದು ನಮ್ಮ ಹಕ್ಕು, ನಾವು ಬೇಡುವ ಭಿಕ್ಷೆಯಲ್ಲ. ಪ್ರತಿಯೊಬ್ಬ ಕಾರ್ಮಿಕನ ಸಾಮಾಜಿಕ ಭದ್ರತೆ ಅದು ನಮ್ಮ ಇಳಿಕಾಲದ ಶಕ್ತಿ ಎಂದು ಹೇಳಿದ್ರು. ಪಿಂಚಣಿ ಅನ್ನೋದು ನಮ್ಮ ಹಕ್ಕು, ಇದೊಂದು ಸಾಮಾಜಿಕ ಭದ್ರತೆ. ನೀವು ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗಿ ಬೇರೆ ಬೇರೆ ಸ್ವರೂಪದಲ್ಲಿ 30-35 ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ನೌಕರ, ಒಬ್ಬ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರಬಹುದು ಅಥವಾ ಒಬ್ಬ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನೌಕರ ಇದ್ದಾನಲ್ಲ, ಅವನಿಗೆ ಅವನ ಇಳಿಕಾಲದಲ್ಲಿ ಶಕ್ತಿ ಬೇಕಾಗೋದು ಯಾವಾಗ, ಹಣಕಾಸಿನ ಸಾಮರ್ಥ್ಯ ಬೇಕಾದ ಯಾವಾಗ? ನಿಮಗೆ ಈಗ ದುಡಿಯೋ ಶಕ್ತಿ ಇದೆ, ನೀವು 3,000 ರೂಪಾಯಿ ವೇತನ ಕೊಟ್ಟರೂ ದುಡಿತೀರಿ. ಕೆಲವರು ಸಾಕಷ್ಟು ಶೋಷಣೆಗೆ ಒಳಗಾಗಿ ವೇತನವೇ ಇಲ್ಲದೆ ದುಡಿಯುವಂಥ ಸ್ಥಿತಿ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿದೆ. ನಾವು ಯಾವುದಕ್ಕೂ ತಯಾರಾಗ್ತೇವೆ. ಬಳಿಕ ಸ್ಟ್ರೀಟ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರಾಜಶೇಖರ್ ಹೆಬ್ಬಾರ್ ಮಾತನಾಡಿ, ನಮ್ಮ ಖಾತೆಯಲ್ಲಿದ್ದ ಹಣ ಏರಿಕೆಯಾಗಬೇಕು, ಆದರೆ ಇವರ ಎನ್ಪಿಎಸ್ನಿಂದ ಇದು ಇಳಿಕೆ ಕ್ರಮದಲ್ಲಿ ಸಾಗುತ್ತಿದೆ. ಯಾರೋ ಆರ್ಥಿಕ ಸಲಹೆಗಾರರು ನೀಡಿದ ಸಲಹೆಯನ್ನ ತೆಗೆದುಕೊಂಡು ನೌಕರರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು. 8,28,000 ಇದ್ದದ್ದು ಇವತ್ತು ಬೆಳಗ್ಗೆ ನೋಡ್ತಾರೆ 8,25,000 ರೂಪಾಯಿ ಆಗಿದೆ. ಯಾವುದೇ ಹಣದ ಬ್ಯಾಲೆನ್ಸ್ ಅನ್ನೋದು ಅದು ಏರ್ತಾ ಹೋಗ್ಬೇಕು. ಇದು ಹೊಸ ಕ್ರಮ, ಇಳಿಕೆಯ ಕ್ರಮ. ಇದು ಯಾವ ಕ್ರಮ ಅಂತ ನಮಗೆ ಅರ್ಥ ಆಗೋದಿಲ್ಲ. ಯಾರೋ ಹೇಳಿದ ಮಾತೆಲ್ಲ ಕೇಳಿಕೊಂಡು, ಯಾರೋ ಆರ್ಥಿಕ ಸಲಹೆಗಾರರು ಕೊಟ್ಟ ಮಾತನ್ನು ನಂಬಿಕೊಂಡು ಇವತ್ತು ನಿಮ್ಮ ಹಣವನ್ನು, ಪೆನ್ಷನ್ ವ್ಯವಸ್ಥೆಯ ಹಣವನ್ನು ಯಾವುದೋ ಮ್ಯೂಚುವಲ್ ಫಂಡ್ನಲ್ಲಿ, ಇನ್ಯಾವುದೋ ಕ್ಯಾಪಿಟಲ್ ಫಂಡ್ನಲ್ಲಿ ತೊಡಗಿಸಿ ಅದರ ಆಧಾರದ ಮೇಲೆ, ಲಾಭದ ಮೇಲೆ ನಿಮಗೆ ಪೆನ್ಷನಿ ಕೊಡೋದು ಅಂತ ಹೇಳಿದರೆ, ಇದು ಕೈಗೆ ಬೆಲ್ಲ ಒರೆಸಿದ, ಮುಂಗೈಗೆ ಬೆಲ್ಲ ಒರೆಸಿದ ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘವು ಕಳೆದ 4 ವರ್ಷಗಳಿಂದ ಯೋಜನೆಯ ಕರಾಳತೆಯ ಕುರಿತು ನೌಕರರಲ್ಲಿ ಜಾಗೃತಿ ಮೂಡಿಸುವುದರೊಂದಿಗೆ ಈ ಯೋಜನೆಯನ್ನ ವಿರೋಧಿಸಿ ಪತ್ರ ಚಳುವಳಿ, ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಅರ್ಪಿಸಲಾಗಿದೆ. ಆದರೂ ಈವರೆಗೂ ಹಳೆಯ ಪಿಂಚಣಿ ಯೋಜನೆಯನ್ನ ಜಾರಿಗೆ ತಂದಿಲ್ಲ ಎಂದು ವಿನೂತನ ರೀತಿಯಲ್ಲಿ ಸತ್ಯಾಗ್ರಹ ನಡೆಸಿದ್ರು. ಕಾರ್ಯಕ್ರಮದಲ್ಲಿ ಎಜೆ ಆಸ್ಪತ್ರೆಯ ರಕ್ತನಿಧಿ ಘಟಕದ ಮುಖ್ಯಸ್ಥರಾದ ಡಾ ಅರವಿಂದ್, ವಿದ್ಯುತ್ ಸರಬರಾಜು ನಿಗಮದ ಅಧಿಕಾರಿ ಗುರುಮೂರ್ತಿ ಸೇರಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.